ಕಳೆದ ವರ್ಷಾಂತ್ಯಕ್ಕೆ ದಸ್ಕತ್ ಎಂಬ ಹೊಸಬಗೆಯ ಚಿತ್ರ ನೀಡಿ ತುಳು ಚಿತ್ರರಂಗದಲ್ಲಿ ಹೊಸ ಅಲೆಯನ್ನು ಉಂಟುಮಾಡಿದ್ದ ನಿರ್ದೇಶಕ ಅನೀಶ್ ಪೂಜಾರಿ ಇದೀಗ ಮತ್ತೊಂದು ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿದ್ದಾರೆ. ದಸ್ಕತ್ ಸಿನಿಮಾವು ತುಳು ಭಾಷೆಯಲ್ಲಿ ತೆರೆಕೆಂಡು ಉತ್ತಮ ಜನಾಭಿಪ್ರಾಯ ಪಡೆದ ಬಳಿಕ ಕನ್ನಡಕ್ಕೆ ಡಬ್ ಆಗಿತ್ತು. ಆದರೆ ಈ ಬಾರಿ ಹೊಸ ಪ್ರಯತ್ನಕ್ಕೆ ಮುಂದಾಗಿರುವ ಅನೀಶ್ ತುಳು, ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಚಿತ್ರ ಹೊರತರಲು ಮುಂದಾಗಿದ್ದಾರೆ. ಅದುವೇ ಪೈಕಾ. ಉದಯ್ ಪೂಜಾರಿ ಬಲ್ಲಾಳ್ಬಾಗ್ ಅರ್ಪಿಸುವ ಪಿಎಸ್ ಪ್ರೊಡಕ್ಷನ್ಸ್ ಬ್ಯಾನರ್ನಡಿಯಲ್ಲಿ ಲಿಖಿತ್ ಆರ್ ಕೋಟ್ಯಾನ್ ನಿರ್ಮಿಸುತ್ತಿರುವ ಪೈಕಾ ಚಿತ್ರದ ಪೋಸ್ಟರ್ ಇತ್ತೀಚೆಗಷ್ಟೇ ಚಿತ್ರತಂಡ ಘೋಷಣೆ ಮಾಡಿದೆ. ಈ ಚಿತ್ರವು ತುಳು, ಕನ್ನಡ, ಮಲಯಾಳಂ 3 ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ದಸ್ಕತ್ ಚಿತ್ರದಲ್ಲಿ ತುಳುನಾಡಿನ ಮೂಲ ಸಂಘರ್ಷದ ಕಥೆ ಹೇಳಿದ್ದ ಅನೀಶ್ ಈ ಬಾರಿ ತಮ್ಮ ಜಾನರ್ ಬದಲಾಯಿಸಿಕೊಂಡಿದ್ದಾರೆ. ಇದು ಕಾಮಿಡಿ ಥ್ರಿಲ್ಲರ್ ಜಾನರ್ನಲ್ಲಿದ್ದು, ಕರಾವಳಿ ಭಾಗದ ಕೋಳಿ ಅಂಕದ ಸುತ್ತ ನಡೆಯುವ ವಿಚಾರಗಳನ್ನು ಹೇಳಲು ಹೊರಟಿದ್ದಾರೆ. ಪೈಕಾ ಹೆಸರೇ ಕುತೂಹಲಕಾರಿಯಾಗಿದೆ. ಚಿತ್ರದಲ್ಲಿ ನಾಯಕನಾಗಿ ನವನಟ ಸ್ವಸ್ತಿಕ ಆರ್ಯ ಬಣ್ಣ ಹಚ್ಚಲಿದ್ದಾರೆ. ಉದಯ್ ಪೂಜಾರಿ ಬಲ್ಲಾಳ್ಬಾಗ್ ಖಳನಾಯಕನ ಪಾತ್ರದಲ್ಲಿ ನಟಿಸಲಿದ್ದಾರೆ. ಅಲ್ಲದೆ ಕರಾವಳಿ ರಂಗಭೂಮಿಯ ಹಲವಾರು ಕಲಾವಿದರು ಅಭಿನಯಿಸಲಿದ್ದಾರೆ. ಉಳಿದಂತೆ ದಸ್ಕತ್ ಚಿತ್ರದ ತಂಡವೇ ಇಲ್ಲಿಯೂ ಮುಂದುವರಿದಿದೆ. ಸ್ಮಿತೇಶ್ ಬಾರ್ಯ ಕ್ರಿಯೇಟಿವ್ ಹೆಡ್ ಆಗಿ ಕಾರ್ಯನಿರ್ವಹಿಸಲಿದ್ದು, ಸಂತೋಷ್ ಆಚಾರ್ಯ ಅವರ ಛಾಯಾಗ್ರಹಣ, ಗಣೇಶ್ ನೀರ್ಚಾಲ್ ಸಂಕಲನ ಮತ್ತು ಸಮರ್ಥನ್ ಎಸ್ ರಾವ್ ಸಂಗೀತ ಚಿತ್ರಕ್ಕೆ ಇರಲಿದೆ. ಉಳಿದಂತೆ ಪ್ರಜೇಶ್ ಶೆಟ್ಟಿ, ನಿಶಿತ್ ಶೆಟ್ಟಿ, ನೀರಜ್ ಕುಂಜರ್ಪಾ, ದೀಕ್ಷಿತ್ ಕೆ ಅಂಡಿಂಜೆ, ಮನೋಜ್ ಆನಂದ್, ದೀಕ್ಷಿತ್ ಧರ್ಮಸ್ಥಳ, ವಿನೋದ್ ರಾಜ್ ಕಲ್ಮಂಜ ಚಿತ್ರತಂಡದಲ್ಲಿದ್ದಾರೆ. ಈಗಾಗಲೇ ಪ್ರೀ ಪ್ರೊಡಕ್ಷನ್ ಕೆಲಸ ಮುಗಿಸಿರುವ ಪೈಕಾ ಚಿತ್ರತಂಡ ದಸರಾ ಮುಗಿದು ಅಕ್ಟೋಬರ್ನಲ್ಲಿ ಶೂಟಿಂಗ್ ಆರಂಭಿಸಲಿದೆ. ಈ ಚಿತ್ರವು 2026ರ ಅಂತ್ಯಕ್ಕೆ ತೆರೆಗೆ ಬರುವ ನಿರೀಕ್ಷೆಯಿದೆ.